ಎಸ್, ಹೊರ ರಾಜ್ಯಗಳು ಹೊರ ದೇಶಗಳಿಂದ ಈಗ ಬರ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಕ್ವಾರಂಟೈನ್ ಕಡ್ಡಾಯವಾಗಿದೆ. ಹೀಗಾಗಿ ಖಾಸಗಿಯಾಗಿ ಮತ್ತು ಸರ್ಕಾರಿಯಾಗಿ ಕ್ವಾರಂಟೈನ್ ಆಗುವಂತಹ ಅವಕಾಶಗಳಿದೆ. ಸೊ ಕುಂದಾಪುರದಲ್ಲಿ ಸರ್ಕಾರಿ ಕ್ವಾರಂಟೈನ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ನಿರ್ಲಕ್ಷ್ಯಗಳು ಎದ್ದು ಕಾಣ್ತಾ ಇದೆ, ಅವ್ಯವಸ್ಥೆಗಳು ತಾಂಡವವಾಡ್ತಾ ಇದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕುಂದಾಪುರದಲ್ಲಿ ಸರ್ಕಾರಿ ಕ್ವಾರಂಟೈನ್ ಬಹುತೇಕ ಅವ್ಯವಸ್ಥೆಗಳಿಂದ ತುಂಬಿದೆ, ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಕೂಡ ಜಿಲ್ಲಾಡಳಿತ ಒದಗಿಸಿಲ್ಲ ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ವಸತಿ ನಿಲಯಗಳಲ್ಲಿ ಏನು ಕ್ವಾರಂಟೈನ್ಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ, ಅಲ್ಲಿ ಶೌಚಾಲಯಕ್ಕೆ ಬಾಗಿಲೇ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆಗಳು ಕೂಡ ಸಮರ್ಪಕವಾಗಿಲ್ಲ, 10 ಗಂಟೆಯಾದರೂ ಕೂಡ ತಿಂಡಿ ಕೊಡ್ತಾ ಇಲ್ಲ ಅಂತ ಅಳಲನ್ನ ತೋಡಿಕೊಂಡಿದ್ದಾರೆ ಅಲ್ಲಿ ಕ್ವಾರಂಟೈನ್ ಆಗೋದಕ್ಕೆ ಬಂದವರು. ಜಿಲ್ಲಾಡಳಿತ ನಿರ್ಲಕ್ಷ್ಯವನ್ನ ತೋರಿದೆ ಎನ್ನುವಂತಹ ವ್ಯಾಪಕ ಆಕ್ರೋಶ ಈಗ ಅಲ್ಲಿ ವ್ಯಕ್ತವಾಗ್ತಾ ಇದೆ. ಸೊ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಕಾಂತ್ ಹೆಮ್ಮಾಡಿ. ಹಲೋ ಶ್ರೀಕಾಂತ್. ಎಸ್, ಸದ್ಯಕ್ಕೆ ಹೇಗಿದೆ, ಅವ್ಯವಸ್ಥೆಗಳಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಸರಿಪಡಿಸುವ ಕೆಲಸಗಳಾಗಿದ್ಯಾ, ತಿಂಡಿ ಸಿಕ್ಕಿದ್ಯಾ, ನೀರು ಸಿಗ್ತಾ ಇದೆಯಾ ಅಂತ? ಹೌದು ಗೌತಮ್, ಏನೊಂದು ಹೊರ ರಾಜ್ಯಗಳಿಂದ ಬಂದಿರತಕ್ಕಂತ ಎಲ್ಲರಿಗೂ ಕೂಡ ಕುಂದಾಪುರ ತಾಲೂಕಿನಲ್ಲಿ ಅಂತ ಹೇಳಿದ್ರೆ ವಸತಿ ನಿಲಯ ಆಗಿರ್ಬೋದು, ಹಾಸ್ಟೆಲ್ ಆಗಿರ್ಬೋದು ಮತ್ತು ಕೆಲವೊಂದು ಲಾಡ್ಜ್ಗಳಲ್ಲಿ ಕೂಡ ಏನೊಂದು ಸರ್ಕಾರಿ ನಿಯಂತ್ರಣದಲ್ಲಿ ಏನೊಂದು ಕ್ವಾರಂಟೈನ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ನಿಟ್ಟಿನಲ್ಲಿ ಇಂದು ಬೆಳಗ್ಗಿನಿಂದಲೂ ಕೂಡ ಎಲ್ಲ ಕಡೆಗಳಲ್ಲಿ ಅಂತ ಹೇಳಿದ್ರೆ ಕುಂದಾಪುರ ತಾಲೂಕಿನಲ್ಲಿ ಮಾಡಿರ್ತಕ್ಕಂತಹ ಕ್ವಾರಂಟೈನ್ ಕೇಂದ್ರಗಳಲ್ಲಿ ಕೂಡ ಏನೋ ಒಂದು ಸಾಕಷ್ಟು ಅವ್ಯವಸ್ಥೆಯಿಂದ ಕೂಡಿದೆ ಅಂತಕ್ಕಂಥದ್ದು ಇದೀಗ ಏನು ಜನರ ಒಂದು ಆರೋಪವಾಗಿರ್ತಕ್ಕಂಥದ್ದು. ಅಂತ ಹೇಳಿದ್ರೆ ಕುಡಿಯುವ ನೀರಿನ ಸಮಸ್ಯೆ ಅಂತ ಹೇಳಿದ್ರೆ ಕನಿಷ್ಠ ಮೂಲಭೂತ ಸೌಕರ್ಯವನ್ನು ಕೂಡ ಜಿಲ್ಲಾಡಳಿತ ಒದಗಿಸಿಲ್ಲ ಅಂತಕ್ಕಂಥದ್ದು ಸಾಕಷ್ಟು ಜನರು ತಮ್ಮ ಮಾಧ್ಯಮಗಳ ಮುಂದೆ ತಮ್ಮ ಏನೊಂದು ನೋವನ್ನು ತೋರಿಕೊಂಡಿರ್ತಕ್ಕಂಥದ್ದು. ಬೆಳಿಗ್ಗೆ 10 ಗಂಟೆ ಆದರೂ ಕೂಡ ಕೆಲವು ಕಡೆಗಳಲ್ಲಿ ಏನೊಂದು ತಿಂಡಿ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ ಮತ್ತು ಕೆಲವೊಂದು ಶೌಚಾಲಯಗಳ ಬಾಗಿಲುಗಳಿಗೆ ಏನೊಂದು ಕೆಲಸಗಳು ಒಂದು ಇಲ್ಲ ಅಂತಕ್ಕಂಥದ್ದು ಏನೊಂದು ಎಲ್ಲ ಕಡೆ ಕೇಳಿ ಬರ್ತಿರ್ತಕ್ಕಂಥ ಮಾತುಗಳು. ಆ ನಿಟ್ಟಿನಲ್ಲಿ ಏನೋ ಒಂದು ಕಳೆದ 1 ವಾರಗಳ ಹಿಂದೆ ಜಿಲ್ಲಾಡಳಿತ ಒಂದು ಸೂಕ್ತವಾದ ಸಭೆಯನ್ನು ಕರೆದಿತ್ತು ಮತ್ತು ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಶಾಸಕರಾಗಿರ್ಬೋದು ಮತ್ತು ಎಲ್ಲ ಜನಪ್ರತಿನಿಧಿಗಳು ಏನೋ ಸೂಕ್ತವಾಗಿರ್ತಕ್ಕಂಥ ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿದ್ದೇವೆ, ಸೂಕ್ತವಾಗಿರ್ತಕ್ಕಂಥ ರೀತಿಯಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ನಾವು ಸಜ್ಜಾಗಿದ್ದೇವೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ಕಳೆದ ಒಂದು ಅಂತ ಹೇಳಿದ್ರೆ ನಿನ್ನೆಯಿಂದಲೂ ಕೂಡ ಏನೊಂದು ಹೊರ ರಾಜ್ಯಗಳಿಂದ ಎಲ್ಲರೂ ಕೂಡ ಬರ್ತಾ ಇದ್ದಾರೆ, ತಮ್ಮ ಊರುಗಳಿಗೆ ಬರ್ತಾ ಇದ್ದಾರೆ. ಆದರೆ ಅವರಿಗೆ ಸರಿಯಾಗಿರ್ತಕ್ಕಂಥ ಕ್ವಾರಂಟೈನ್ ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಾಗ್ತಿಲ್ಲ. ಸಂಪೂರ್ಣವಾಗಿ ಜಿಲ್ಲಾಡಳಿತ ನಿರ್ಲಕ್ಷ್ಯ ಇಲ್ಲಿ ಏನೊಂದು ಕಂಡು ಬರ್ತಾ ಇದೆ ಗೌತಮ್. ಎಸ್, ಅಂದ್ರೆ ಕಾರಣಗಳೇನು ಅಂದ್ರೆ ಈ ಹಿಂದೆ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ರು, ಎಲ್ಲಾ ರೀತಿಯ ವ್ಯವಸ್ಥೆಗಳು ಕೂಡ ಆಗುತ್ತೆ ಅನ್ನುವಂಥದ್ದು. ಸೊ ಈ ರೀತಿ ಈಗ ಸಮಸ್ಯೆಗಳು ಉದ್ಭವ ಆಗೋದಕ್ಕೆ ಏನು ಕಾರಣಗಳು ಅನ್ನುವಂಥ ಶ್ರೀಕಾಂತ್ ಇಲ್ಲಿ ಈಗ ಗೌತಮ್, ಖಂಡಿತವಾಗಿ ನಾವು ಏನೊಂದು ಮೇಲ್ನೋಟಕ್ಕೆ ಗಮನಿಸಬೇಕಾದ್ರೆ ಏನೊಂದು ಇಲ್ಲಿ ಸಾಕಷ್ಟು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಕೂಡ ಏನೊಂದು ಹೆಚ್ಚಿರುವಂಥದ್ದು. ಅಂತ ಹೇಳಿದ್ರೆ ಶೌಚಾಲಯ ಮತ್ತು ನೀರಿನ ವ್ಯವಸ್ಥೆ ಸಾಕಷ್ಟು ಎಲ್ಲ ಕಡೆಗಳಲ್ಲೂ ಅಂತ ಹೇಳಿದ್ರೆ ಎಲ್ಲ ಕ್ವಾರಂಟೈನ್ ಕೇಂದ್ರಗಳಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಇರ್ತಕ್ಕಂಥದ್ದು. ಏನು ಅಂತ ಹೇಳಿದ್ರೆ ಒಂದು ಮೂಲಭೂತ ಸೌಕರ್ಯಗಳನ್ನು ಸರಿಯಾಗಿ ಒದಗಿಸಿದ್ರೆ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಆಗ್ತಾ ಇದ್ದಿರಲಿಲ್ಲ. ಆ ನಿಟ್ಟಿನಲ್ಲಿ ಈಗ ಅಂತ ಹೇಳಿದ್ರೆ ಎಲ್ಲ ಕಡೆಗಳಿಂದಲೂ ಕೂಡ ಎಲ್ಲ ಕಡೆ ಅಂತ ಹೇಳಿದ್ರೆ ಎಲ್ಲ ಕ್ವಾರಂಟೈನ್ ಕೇಂದ್ರಗಳಿಂದ ಹಿನ್ನೆಲೆಯಲ್ಲಿ ಇದೀಗ ಎಲ್ಲ ಅಧಿಕಾರಿಗಳು ಏನೊಂದು ಆಯಾ ಕ್ವಾರಂಟೈನ್ ಕೇಂದ್ರಕ್ಕೆ ದೌಡಾಯಿಸಿರುವಂತದ್ದು. ಅಲ್ಲಿ ಏನೊಂದು ಕ್ರಮೇಣ ಏನು ಸಮಸ್ಯೆ ಇದೆ ಅವೆಲ್ಲವನ್ನು ನಿವಾರಿಸುವಲ್ಲಿ ಎಲ್ಲ ಅಧಿಕಾರಿಗಳು ಇದೀಗ ಶ್ರಮವಹಿಸಿದ್ದಾರೆ ಗೌತಮ್. ಎಸ್, ಅಂದ್ರೆ ಇದು ಕೇವಲ 1-2 ಸೆಂಟರ್ಗಳಲ್ಲಿ ಮಾತ್ರ ಈ ರೀತಿ ಅವ್ಯವಸ್ಥೆ ಇದೆ ಅಥವಾ ಬಹುತೇಕ ಎಲ್ಲವೂ ಕೂಡ ಇದೇ ರೀತಿ ಇದೆಯಾ ಅನ್ನುವಂಥ ಶ್ರೀಕಾಂತ್ ಈಗ? ಖಂಡಿತವಾಗಿಯೂ ಗೌತಮ್, ಅಂತ ಹೇಳಿದ್ರೆ ಕುಂದಾಪುರ ಬೈಂದೂರು ಎರಡು ತಾಲೂಕುಗಳಲ್ಲಿ ಅಂತ ಹೇಳಿದ್ರೆ ಕುಂದಾಪುರ ವಿಧಾನಸಭಾ ಕ್ಷೇತ್ರ ಮತ್ತು ಬೈಂದೂರು ವಿಧಾನಸಭಾ ಕ್ಷೇತ್ರ ಎರಡೂ ಕ್ಷೇತ್ರಗಳಲ್ಲಿ ಕೂಡ ಏನೊಂದು ಇದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇದ್ದಿರ್ತಕ್ಕಂಥದ್ದು. ಎಲ್ಲ ಕ್ವಾರಂಟೈನ್ ಕೇಂದ್ರಗಳಲ್ಲೂ ಕೂಡ ಅಂತ ಹೇಳಿದ್ರೆ ಲಾಡ್ಜ್ ಅನ್ನ ಹೊರತುಪಡಿಸಿ ಬಹುತೇಕ ಎಲ್ಲ ಅಂತ ಹೇಳಿದ್ರೆ ಸರ್ಕಾರಿ ನಿಯಂತ್ರಣದಲ್ಲಿರ್ತಕ್ಕಂಥ ಎಲ್ಲ ಕ್ವಾರಂಟೈನ್ ಕೇಂದ್ರದಲ್ಲೂ ಕೂಡ ಏನೊಂದು ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಉದ್ಭವ ಆಗಿರುವಂತದ್ದು ಗೌತಮ್. ಎಸ್, ಈಗ ಜಿಲ್ಲಾಡಳಿತದ ಗಮನಕ್ಕೆ ಬಂದಿದ್ಯಾ ಅಥವಾ ಸಮಸ್ಯೆಗಳು ಇದೇ ರೀತಿ ಮುಂದುವರಿಯುವ ಚಾನ್ಸಸ್ ಇದೆಯಾ ಏನು ಅಂತ ಶ್ರೀಕಾಂತ್ ಈಗ? ಖಂಡಿತವಾಗಿಯೂ ಗೌತಮ್, ಬೆಳಗಿಂದಲೂ ಕೂಡ ಎಲ್ಲರೂ ಕೂಡ ಮಾಧ್ಯಮ ಪ್ರತಿನಿಧಿಗಳಿಗೆ ಕರೆಯನ್ನ ಮಾಡಿ ತಮ್ಮ ನೋವನ್ನು ತೋರ್ಕೊಂಡಿರ್ತಾರೆ. ಆ ರೀತಿಯಲ್ಲಿ ಮಾಧ್ಯಮದವರು ಕೂಡ ಎಲ್ಲ ಅಧಿಕಾರಿಗಳ ಫೋನ್ ಸಂಪರ್ಕಕ್ಕೆ ಬಂದು ಎಲ್ಲ ರೀತಿಯಾಗಿರ್ತಕ್ಕಂಥ ಸಹಕಾರವನ್ನು ನೀಡುತ್ತಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಅಂತ ಹೇಳಿದ್ರೆ ಅವರವರ ವ್ಯಾಪ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಾರಂಟೈನ್ ಕೇಂದ್ರಗಳಿಗೆ ದೌಡಾಯಿಸಿ ಎಲ್ಲ ವ್ಯವಸ್ಥೆಯನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳು ಕೂಡ ಸಾಗ್ತಾ ಇದೆ ಗೌತಮ್. ಎಸ್, ಥ್ಯಾಂಕ್ ಯು ಶ್ರೀಕಾಂತ್, ತಮ್ಮೆಲ್ಲ ಮಾಹಿತಿಗಾಗಿ.